Welcome back to my channel Shubha Vlogs. With Wednesday time 6:30 ಆಗಿದೆ. ಟೈಮು ಫುಲ್ ವೆದರ್ ಎಲ್ಲ ಚಿಲ್ಲ ಇದೆ, ಮಳೆ ಕೂಡ ಬರ್ತಾ ಇದೆ. ಇವಾಗ ನನಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂತರ ಖುಷಿ ಇದೆ. ಫುಲ್ ಮಳೆ ಬರ್ತಾ ಇದೆ. ನಾನು ತಲೆಯೆಲ್ಲ ಏನೂ ಬಾಚ್ಕೊಂಡಿಲ್ಲ, ಯಾಕೆಂದರೆ ಸಾಯಂಕಾಲ ಬಾಚ್ಕೋಬೇಕಾಗಿತ್ತು, ಆದರೆ ಏನು ಬಾಚ್ಕೊಂಡಿಲ್ಲ. ನೆನ್ನೆ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅದೇನೋ ಕ್ಯಾಪೆಚಿನೋ ಅಂತ ಕೋಲ್ಡ್ ಕಾಫಿ ಅಂತ ಒಂದು ಕ್ರೀಮ್ನ ಟ್ರೈ ಮಾಡಿದೆ. ಆ ಕ್ರೀಮ್ ಇನ್ನೂ ಇದೆ, ಬನ್ನಿ ಕಾಫಿ ಮಾಡೋದನ್ನ ತೋರಿಸ್ತೀನಿ ನಿಮಗೆ. ನೀವು ಕೂಡ ಕಾಫಿ ಕುಡಿಯೋರಂತೆ, ಬನ್ನಿ ನೋಡಿ. ಇದು ಕ್ರೀಮು ನಾನು ಎಣ್ಣೆ ಮಾಡಿದ್ದು, ಅದಕ್ಕೆ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಇದನ್ನು ಒಂದು ಹಾಫ್ ಸ್ಪೂನ್ ಹಾಕಿದ್ರೆ ಸಾಕು, ಅದೇ ಜಾಸ್ತಿ ಆಗೋಗುತ್ತೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಹಾಲನ್ನು ಬಿಸಿ ಮಾಡೋಣ. ಇವಾಗ ನಾವು 1 ಸ್ಪೂನಷ್ಟು ಈ ಕ್ರೀಮ್ ಇದರೊಳಗೆ ಹಾಕೋಣ. ಜಾಸ್ತಿ ಏನು ಬೇಕಾಗಲ್ಲ ಕ್ರೀಮ್. ಈಗ ಹಾಲು ಕೂಡ ಕುಗ್ತಾ ಇದೆ. ಬನ್ನಿ ಆಫ್ ಮಾಡೋಣ. ನಾವೇನು ಜಾಸ್ತಿ ಕೊಡೋಲ್ವಲ್ಲ, ಹಾಲೆಲ್ಲ ಒಂಥರ ಸೀಗಿದೆ ನೋಡಿ. ಈಗ ಹಾಲನ್ನು ಈ ಕಪ್ಪಲ್ಲಿ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿದೆ ಕಾಫಿ ಅಂತ. ನಾನು ನೆನ್ನೆ ಕೂಡ ಟೇಸ್ಟ್ ಆಗಿದೆ. ಇದು 2 ಟೈಮ್ ಮಾಡ್ತಾ ಇರೋದು ನಾನು ಈ ಕಾಫಿನ. ನಮ್ಮ ಫ್ಯಾಮಿಲಿ, ನಮ್ಮ ಅಮ್ಮಂಗೂ ಕೂಡ ಇದು ಇಷ್ಟ ಆಗಿದೆ. ಇವಾಗ ಮೇಲ್ಗಡೆ ಡಿಸೈನ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಎಸ್ ಅಂತ ಬರ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಬನ್ನಿ ಇವಾಗ ಕಾಫಿ ಟೇಸ್ಟ್ ನೋಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಏನಿಲ್ಲ ಕಾಫಿ ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕಾಫಿ. ನೋಡಿ. ಸೊ ಇವಾಗ ಕಾಫಿ ಕುಡಿದಿದ್ದೆಲ್ಲ ಆಯಿತು. ಇವಾಗ ಕಾಫಿ ರೆಸಿಪಿ ಮಾಡೋದು ಹೆಂಗೆ ಅಂತ, ಅದನ್ನು ಕ್ಯಾಪುಚಿನೋ ಅಂತ ಕರೀತಾರೆ, ಇಲ್ಲ ಕೋಲ್ಡ್ ಕಾಫಿ ಅಂತ ಕರೀತಾರೆ. ಅದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋದು, ಇನ್ಸ್ಟ್ರಕ್ಷನ್ಸ್ ಏನು ಅಂತ ಹೇಳ್ತೀನಿ. ಸಾಧ್ಯ ಆದರೆ ನೆಕ್ಸ್ಟ್ ಟೈಮ್ ನಾನು ಕೂಡ ನೆಕ್ಸ್ಟ್ ಟೈಮ್ ಮಾಡ್ತೀನಲ್ಲ, ಅವಾಗ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇನ್ಸ್ಟಂಟ್ ಕಾಫಿ ಪೌಡರ್, ಬ್ರೂ, ನೆಸ್ಕೆಫೆ ಆ ಥರ ಎಲ್ಲ ಇರುತ್ತಲ್ಲ, ಆ ಇನ್ಸ್ಟಂಟ್ ಕಾಫಿ ಪೌಡರ್ ನೀವು ಎಷ್ಟು ಸ್ಪೂನ್ ಕಾಫಿ ಹಾಕ್ತಿರೋ ಅದ್ರ ಡಬಲ್ ನೀವು ಇದನ್ನು ಹಾಕಬೇಕು. ನೀವು ಎಷ್ಟೇ ಕೂಡ ಶುಗರ್ ಹಾಕಿದ್ರೂ ಅದು ಏನೋ ಗೊತ್ತಿಲ್ಲ, ನನಗಂತೂ ಕಮ್ಮಿ ಅನ್ನುತ್ತದೆ, ಫುಲ್ ಕಮ್ಮಿ ಆಗುತ್ತೆ ಶುಗರ್ ಮಾತ್ರ. ನೀವು ಎಷ್ಟು ಸ್ಪೂನ್ ಹಾಕ್ತಿರೋ ಕಾಫಿ ಪೌಡರ್ ಅದು ಡಬಲ್ ಕಾಫಿ ಪೌಡರ್ ಮತ್ತು ಶುಗರ್ ಮತ್ತು ಹಾಟ್ ವಾಟರ್ಸ್. ಸ್ವಲ್ಪ ಹಾಟ್ ಇದ್ದರೆ ಚೆನ್ನಾಗಿರುತ್ತೆ ಅದು. ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಅದು ಬೀಟರಲ್ಲಿ ಮಿಕ್ಸ್ ಮಾಡಿದ್ರೆ ಫುಲ್ ಕ್ರೀಮಿ ಟೆಕ್ಸ್ಚರ್ ಆಗೋವರೆಗೂ ನೀವು ಒಂದು ½ ಆನ್ ಅವರ್ ಕಂಟಿನ್ಯೂಸ್ ಬೀಟ್ ಮಾಡ್ತಾನೆ ಇರಬೇಕು. ನಾನು ತೋರಿಸ್ತೀನಲ್ಲ ಆ ಥರ ಕ್ರೀಮಿ ಟೆಕ್ಸ್ಚರ್ ಆಗಬೇಕು, ಅಲ್ಲಿವರೆಗೂ ನೀವು ಬೀಟ್ ಮಾಡಬೇಕು. ಆದಮೇಲೆ ನಿಮ್ಗೆ ಏನಾದ್ರೂ ಶುಗರ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಟೇಸ್ಟ್, ಆವಾಗ ಕಾಫಿ ಟೇಸ್ಟ್ ನೋಡಿ ಅದಾದಮೇಲೆ ಆ್ಯಡ್ ಮಾಡ್ಕೋಬೋದು. ಈಗ 1 ಸ್ಪೂನಷ್ಟು ಆ ಕ್ರೀಮ್ನ ನೀವೇನಾದರೂ ಕಪ್ ಅಥವಾ ಗ್ಲಾಸ್ನಲ್ಲಿ ಹಾಕ್ಬಿಟ್ಟು ಆ್ಯಂಡ್ ಅದಕ್ಕೆ ಹಾಲು ಹಾಕೋದು. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋದು. ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅಂದರೆ ನಾನು ಲೆಟರ್ಸ್ ಎಲ್ಲ ಬರ್ದಿನಲ್ಲ, ಆ ಕ್ರೀಮ್ ಮೇಲೆ ಬರೆಯೋದು, ಅದು ಹಂಗೆ ಸ್ಟೇಬಲ್ ಆಗಿ ಇರುತ್ತೆ. ಅದೇನು ಒಳಗಡೆ ಹೋಗೋಲ್ಲ ಕ್ರೀಮ್, ಆ ಥರನೇ ಇರುತ್ತೆ. ನನಗಂತೂ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಶುಗರ್ ಸ್ವಲ್ಪ ಕಮ್ಮಿ ಆಗಿತ್ತು, ಆಮೇಲೆ ಆ್ಯಡ್ ಮಾಡಿಕೊಂಡೆ. ತುಂಬ ಟೇಸ್ಟ್ ಚೆನ್ನಾಗಿದೆ. ಇದನ್ನು ನೀವು 15 ಡೇಸ್ ವರೆಗೂ ಸ್ಟೋರ್ ಮಾಡ್ಬೋದು. ಕ್ರೀಮ್ ನಿಮಗೆ ಹೊರಗಡೆನೂ ಸಿಗುತ್ತೆ ಶಾಪ್ಸಲ್ಲೆಲ್ಲ ಈ ಥರ ಕ್ರೀಮು. ನೀವು ಅದನ್ನು ತಂದು ಮಾಡ್ಕೋಬೋದು. ಅದ್ರ ಬದಲು ನೀವು ಫ್ರೆಶ್ಶಾಗಿ ಮನೇಲಿ ಮಾಡಿಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಟ್ರೈ ಮಾಡಿ ಆ ರೆಸಿಪಿನ ಒಂದ್ಸತಿ. ನನಗೆ ಹೆಂಗಿತ್ತು ಅಂತ ಈ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಯಾವ ಥರ ಬರ್ತಾ ಇದೆ ಮನೆಯೆಲ್ಲ ಬರ್ತಾ ಇದೆ. ಒಳಗೆ ಹೋಗ್ತೀನಿ, ಬನ್ನಿ ಹೋಗೋಣ ಒಳಗಡೆ. ಕೂಡ ಇವಾಗೆಲ್ಲ ಮನೆ ನೆನ್ಬಿಟ್ಟೆ, ಒಂದು 2 ಮಿನಿಟ್ಸ್ ಇರೋಕ್ಕಾಗಲ್ಲ, ಅಷ್ಟು ಜೋರಾಗಿ ಎಲ್ಲ ಢಮ್ ಢಮ್ ಅಂತ ಸೌಂಡ್ ಬರ್ತಾಯಿದೆ. ಫುಲ್ಲು ಗುಡುಗೆಲ್ಲ ಬರ್ತಾಯಿದೆ, ಲೈಟ್ನಿಂಗ್ ಇದೆಲ್ಲ ಆಗ್ತಾಯಿದೆ. ಇವಾಗ ನಾನು ನಿಮ್ಗೇನೋ ಒಂದು ತೋರಿಸ್ತೀನಿ ಬನ್ನಿ. ನ್ಯೂ ಇಂಗ್ಲೀಷ್ ಡಿಕ್ಷನರಿ ಅಂತ ಇದೆ. ಇದು ಡಿಕ್ಷನರಿ ಎಲ್ಲ ಸೇಮ್ ಡಿಕ್ಷನರಿ ಟೈಪೇ ಇದೆ. ಇದು ಲಾಕ್ ಆಗಿಲ್ಲ, ಏನಾದರೂ ಸೇಫ್ ಗೋಲ್ಡ್ ಥಿಂಗ್ಸ್ ಮಾತ್ರ ಮನಿ ಏನಾದರೂ ಇಟ್ಕೋಬೋದು. ನಾನು ಸದ್ಯಕ್ಕೆ ಏನಾದರೂ ಇಟ್ಕೊಳ್ಳೋ ಅಂತ ತೊಗೊಬಂದೆ. ಇಲ್ಲೇ ಮಾರ್ಕೆಟಲ್ಲಿ ಸಿಕ್ತು, ಫ್ಯಾನ್ಸಿ ಸ್ಟೋರ್ಸ್ನಲ್ಲಿ ತೊಗೊಬಂದೆ. ಇದಕ್ಕೆ ಲಾಕ್ ಕೂಡ ಕೊಟ್ಟಿದ್ದಾರೆ, ಕೀ ಅದೆಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ಅಂದರೆ ನೀವು ಅದನ್ನು ತೆಗಿಯೋಕ್ಕಾಗೋದಿಲ್ಲ. ನೋಡಿ, ಸೇಮ್ ಇಂಗ್ಲೀಷ್ ಡಿಕ್ಷನರಿ ಥರನೇ ಇದೆ. ಇದು ನಾಳೆ ತಗೊಂಡು ಬಂದುಬಿಟ್ಟು ಒಂದು 1 ಮಂತ್ ಅಲ್ಲ, ಒಂದು 20 ಡೇಸ್ ಏನೋ ಆಗಿರ್ಬೋದು. ಇದು ಆನ್ಲೈನಲ್ಲಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸಿಗಿದ್ರೆ ಇದು ಸೇಫ್ ಆಗಿರುತ್ತೆ. ಸೇಮ್ ನೀವು ಬುಕ್ ಥರ ಆದರೂ ಎಲ್ಲಿ ಬೇಕಾದ್ರೂ ಶೋಗಿರ್ಬೋದು, ಶೋಕೇಶ್ನಲ್ಲಿ ಇಡ್ಬೋದು. ಇದೇನು ಕಾಣಿಸೋಣ ನೋಡಿ ಯಾವ ಥರ ಇದೆ ಅಂತ. ಈ ಥರ ಇದೆ. ನಾನಿದು ಏನೂ ಇಟ್ಟಿಲ್ಲ, ಏನಾದರೂ ಇಡಬೇಕು ಅಂದ್ಕೊಂಡಿದ್ದೀನಿ. ಇಟ್ಟಿದ್ದಾದಮೇಲೆ ನಿಮಗೆ ತೋರಿಸ್ತೀನಿ ಏನೇನು ಇಟ್ಟಿದ್ದೀನಿ ಅಂತ. ಇವಾಗ ನಾನು ಕಾಫಿ ಕುಡಿದಿದ್ನಲ್ಲ, ಆ ಕಪ್ನ ತೊಳೆದಿಡಬೇಕು. ತೊಳೆದಿಟ್ಟಿದ್ದೀನಿ. ಇಲ್ಲಿಟ್ಟಿದ್ದೀವಿ ನಾವು ಕಪ್ಸ್ನೆಲ್ಲ, ಅಲ್ಲಿಟ್ಟೆ. ಇದು ನಾನು ಇಟ್ಟಿರೋದು ಫಸ್ಟ್ ಒನ್. ಈಗ ಮನೆಗೆಲ್ಲ ಪ್ಲೇಟ್ ಮುಚ್ಚಿಬಿಟ್ಟು ಇದರಲ್ಲಿ ಸ್ವಲ್ಪ ಇದೆ, ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಇಟ್ಟಿರ್ತೀನಿ, ಶಿಂಕ್ನಲ್ಲಿ ಹಾಕೋದಂದರೆ ಹಾಕ್ತೀನಿ. ಇಲ್ಲಾಂದರೆ ಅದನ್ನು ತೊಳೆದಿಡಬೇಕಾಗುತ್ತೆ, ತೊಳೆದಿಡ್ತೀನಿ. ಮತ್ತು ಇದೆಲ್ಲ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಕಾಫಿ ಮಾಡಿದ್ವಲ್ಲ, ಆ ಕಪ್ನೆಲ್ಲ ತೊಳೆದಿಟ್ಬಿಟ್ಟು ಎಲ್ಲ ನಾನು ಏನೇನೆಲ್ಲ ಮಾಡಿದ್ನೋ ಅದನ್ನೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಇಲ್ಲ ಅಂದರೆ ನಮ್ಮಮ್ಮ ಏನಿಲ್ಲ. ಆ್ಯಕ್ಚುಲಿ ನಾನು ಏನು ಅಡುಗೆ ಮನೆಗೆ ಜಾಸ್ತಿ ಹೋಗಲ್ಲ, ಅಂದರೆ ಕಾಫಿ, ಟೀ ಮತ್ತು ಮ್ಯಾಗಿ ಮಾಡ್ಕೊಳಕ್ಕೆ ಮಾತ್ರ ಹೋಗ್ತೀನಿ ಅಷ್ಟೆ. ಇನ್ನೆಲ್ಲ ಅಡುಗೆಲ್ಲ ನಮ್ಮಮ್ಮನೇ ಮಾಡೋದು. ಈಗ ಮಳೆ ಒಂದು ಸ್ವಲ್ಪ ನಿಂತಿದೆ. ನಾನಿಲ್ಲಿ ವಿಂಡೋಯಿಂದ ನೋಡ್ತಾ ಇದ್ದೀನಿ, ಮಳೆ ಎಲ್ಲ ಸ್ವಲ್ಪ ಆದರೂ ಲೈಟ್ನಿಂಗ್ ಇದೆ. ಲೈಟ್ನಿಂಗ್ ಆಯಿತು, ಈಗಲೂ ಕೂಡ ಆಗ್ತಾಯಿದೆ. ಮಳೆ ಬಂದು ಫುಲ್ ಎಲ್ಲ ಗ್ರೀನ್ ಆಗಿರುತ್ತೆ. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಫುಲ್ ಗ್ರೀನ್ ಆಗಿರುತ್ತೆ. ಇಂಥ ಟೈಮಲ್ಲಿ ಫುಲ್ ಗ್ರೀನರಿ ನೇಚರ್ ನೋಡೋಕ್ಕಂತೂ ನನಗೆ ಇಷ್ಟ. ನಾನು ಯಾರ ಜೊತೆ ಹೋಗೋದು, ಹೆಂಗೆ ಹೋಗೋದು ಗೊತ್ತಿಲ್ಲ. ಫ್ರೈಡೇ ನಾವೆಲ್ಲರೂ ನಮ್ಮ ಅತ್ತೆಯವರೆಲ್ಲ ಇದ್ದಾರೆ. ಅವರೆಲ್ಲ ನಮ್ಮ ಅಜ್ಜಿಯವರಿಗೆ ಬರಬೇಕು ಅಂದ್ಕೊಂಡಿದ್ದಾರೆ. ನಾವು ಅಲ್ಲಿಗೆ ಹೋದರೆ ಅಲ್ಲಾದರೆ ನಾನು ಅಲ್ಲೂ ವ್ಲಾಗ್ ಮಾಡ್ತೀನಿ. ಮತ್ತು ಅಲ್ಲೆಲ್ಲ ದೇವಸ್ಥಾನ ಬೆಟ್ಟಕ್ಕೆಲ್ಲ ಹೋಗ್ತೀವಿ. ಈ ಥರ ಡಿನ್ನರ್ ಟೈಮಲ್ಲಿ ನಾನೇ ಫೋರ್ಸ್ ಮಾಡ್ತಾಯಿರೋದು. ಅದನ್ನು ಆ ವಿಡಿಯೋ ಆದರೆ ತೋರಿಸ್ತೀನಿ. ಹೋಗಲಿಲ್ಲ ಅಂದರೆ ಯಾವಾಗಾದರೂ ಹೋದಾಗಾದರೂ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಈ ವ್ಲಾಗ್ ಎಂಡ್ ಮಾಡತ್ತೀನಿ. ಕ್ಯಾಪುಚಿನೋ ನಿಮಗೆ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. Come let's end the vlog. Bye bye.